ಪಾದ
ಸಿಗುವಂತಹ ಸ್ಥಳ ಸುರಪಾಲನೆ ಬಂದಂತಹ ಕಾಲ ಸಾಧನೆಯ ಮೂಲಕ ಏನು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ನಾನೇ ಸಾಕ್ಷಿ. ಕಶ್ಯಪ ಬ್ರಹ್ಮ ಮತ್ತು ಅದಿತಿ ದೇವಿಯ ಮಗನಾಗಿ ಹುಟ್ಟಿದಂತಹ ನಾನು ಮೇಘವಂತ ವ್ರತವನ್ನು ಏನು ಶತಯಾಗಗಳನ್ನು ಕೈಯುವುದರ ಮುಖೇನ ತ್ರಿಮೂರ್ತಿಗಳ ಚುನೆಯನ್ನು ಪಡೆದು ಈ ಸುರ ಪದವಿಯ ಕೊನೆಯನ್ನು ಏರಿದ್ದೇನೆ. ದೇವಲೋಕ ಎಂದ ಮೇಲೆ ಇಲ್ಲಿ ನಾನಾ ರೀತಿಯ ಭೇದಗಳಿವೆ. ಯಕ್ಷರು, ಕಿನ್ನರರು, ಪುರುಷರು, ಉರಗರು, ಸಿದ್ಧರು, ಸಾಧ್ಯರು, ಗರುಡರು, ಗಂಧರ್ವರು, ಒಟ್ಟಾಗಿ ನಾವೆಲ್ಲರೂ ದೇವತೆಗಳು. ಇನ್ನು ಈ ಧರ್ಮಸಭೆಯನ್ನು ಏನೆಂದು ವರ್ಣಿಸಲು? ಇದನ್ನು ವರ್ಣಿಸುವುದಕ್ಕೆ ಸಾವಿರ ನಾಲಿಗೆಯುಳ್ಳ ಆ ಆದಿಶೇಷನಿಂದಲೂ ಸಾಧ್ಯ. ಕಾಮಿಸಿದ್ದನ್ನು ಕೊಡುವಂತಹ ಕಾಮಧೇನು, ಕಲ್ಪಿಸಿದ್ದನ್ನು ಕೊಡುವಂತಹ ಕಲ್ಪವೃಕ್ಷ, ಚಿಂತಿಸಿದ್ದನ್ನು ಕೊಡುವಂತಹ ಚಿಂತಾಮಣಿ, ವಜ್ರಾಯುಧ ಐರಾವತ, ವಿಹರಿಸುವುದಕ್ಕೆ ನಂದನವನ ಮುಂತಾದ ಸಕಲ ಸೌಲಭ್ಯಗಳನ್ನು ಹೊಂದಿದ್ದೇನೆ. ಇನ್ನು ರಕ್ಷಣೆಗಾಗಿ ವರುಣ, ವಾಯು, ಕುಬೇರ, ನಿವೃತ್ತಿ ಮೊದಲಾದ ಅಷ್ಟ ದಿಕ್ಪಾಲಕರು ಸದಾ ತಮ್ಮ ತಮ್ಮ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಲ್ಲಿನ ಮನರಂಜನಾ ಕಾರ್ಯಕ್ರಮದ ಬಗ್ಗೆ ಹೇಳುವುದಾದರೆ ಒಂದೆಡೆ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆಯರ ನರ್ತನ, ಇನ್ನೊಂದೆಡೆ ಪ್ರಸೇನರ ಗಾಯನ, ಕುಂಕುರು ನಾರದರ ಸಮಕಾಲ, ಇವೆಲ್ಲವೂ ಬಹಳ ಮನಮೋಹಕವಾದವು. ಇದೆಲ್ಲ ಇಲ್ಲಿನ ವೈಭವದ ಕುರಿತಾದರೆ, ಇನ್ನು ಈ ಸಭೆಯ ಕುರಿತಾಗಿ ಹೇಳುವುದಾದರೆ ಅಯ್ಯ ಮನಸರೇ ಸುಮನಗರು ಕೇಳಿದಿರೆ
ಬಾಧಿಗಳು ಅಡಿಗಳಿಗೆ ಹಾದಿಯೇರಿದವರಿಗೆ ಕಿರೀಟ ಹೊತ್ತ ಶಿರಕ್ಕೆ ಕಿರುಕುಳ ತಪ್ಪಿದ್ದಲ್ಲ ಎಂಬ ಹಾಗೆ ನಾವು ಇಲ್ಲಿ ಎಷ್ಟು ವೈಭವೋಕ್ತವಾದಂತಹ ಜೀವನವನ್ನು ನಡೆಸುತ್ತಾ ಇದ್ದರು ಕೆಲವೊಂದು ಅಡಚಣೆಗಳು ನಮ್ಮನ್ನು ಸದಾ ಕಾಡುತ್ತಾ ಇರುತ್ತದೆ. ನಮ್ಮ ಹಿರಿಯವೆಯಾದಂತಹ ದೇವಿಯ ಮಕ್ಕಳು ಹಾಗೆ ಅಣ್ಣಂದಿರು ಅವರು ಸದಾ ಅನ್ಯಾಯ ಅಧರ್ಮದಲ್ಲೇ ತೊಡಗಿಸಿಕೊಂಡು ಲೋಕದಲ್ಲಿ ದುಷ್ಟರು ಎಂದೆನಿಸಿಕೊಂಡವರು. ಆ ದಾನವರ ಸ್ವಭಾವವೇ ಹಾಗೆ. ಹುಟ್ಟಿದಾಕ್ಷಣ ದೇವಲೋಕಕ್ಕೆ ಮೆಟ್ಟಿಲಿಷ್ಟು ಎನ್ನುವ ಹಾಗೆ ಆಲೋಚನೆಯನ್ನು ಮಾಡುವವರು. ಬ್ರಹ್ಮದೇವರ ಕುರಿತಾಗಿ ನಾನಾ ತಪಸ್ಸನ್ನು ಗೈದು ನಾನಾ ವರಗಳನ್ನು ಪಡೆದು ಸದಾ ಇಲ್ಲಿಗೆ ದಾಳಿಯನ್ನು ಮಾಡುತ್ತಾ ಇದ್ದಾರೆ. ಈ ಹಿಂದೆ ಆದಿದೈತ್ಯರಾದಂತಹ ಹಿರಣ್ಯಾಕ್ಷ ಹಿರಣ್ಯಕಶ್ಯಪರು ಇಲ್ಲಿಗೆ ದಾಳಿಯನ್ನು ಮಾಡಿದ್ದಾರೆ. ಆದರೆ ಅವರ್ಯಾರಿಗೂ ಇಲ್ಲಿ ಹೆಚ್ಚಿನ ಕಾಲ ಉಳಿಯುವುದಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಅವರಿಂದ ಅನೇಕ ಬಾರಿ ಸೋಲನ್ನು ಅನುಭವಿಸಿದಂತಹ ನಾವು ತ್ರಿಮೂರ್ತಿಗಳ ಮೊರೆ ಹೋಗಬೇಕಾಗಿ ಬಂದಿದ್ದಲ್ಲವೇ ಮನಸರೇ? ಹಾಗಾಗಿ ನಿಮ್ಮಲ್ಲೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಇನ್ನು ಮುಂದೆ ಎಂತಾದರೂ ಅಂತಹ ದಾನವರ ದಾಳಿಯಾದರೆ ನೀವೇನು ಮಾಡುವುದು?
ನೀವಾಡಿದಂತಹ ಮಾತನ್ನು ಕೇಳಿ ನನಗೆ ಬಹಳ ಸಂತೋಷವಾಗುತ್ತಾ ಇದೆ. ಯಾಕೆ ಬಲ್ಲಿರಾ? ಯಾಕೆ? ಒಳ್ಳೆಯ ಮನಸ್ಸನ್ನು ಹೊಂದಿದ ಕಾರಣವೇ ನಾವು ಸುಮನಸರು ನಿಮ್ಮ ಶೌರ್ಯದ ಬಗ್ಗೆ, ಧೈರ್ಯದ ಬಗ್ಗೆ ಅನುಮಾನಗೊಂಡು ಈ ರೀತಿಯಾಗಿ ಪ್ರಶ್ನಿಸಿದ್ದಲ್ಲ. ವ್ಯಕ್ತಿಯಾದವನ ಜೀವನದಲ್ಲಿ ಸಿಂಹಾವಲೋಕನ ಮತ್ತು ಮುಂದಾಲೋಚನೆ ಇರಬೇಕಾದದ್ದು ಸತ್ಯ. ಮನೆಗೆ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡುವುದಕ್ಕಾಗುತ್ತದೆಯೋ? ಇಲ್ಲ. ಇಲ್ಲವಲ್ಲ. ಇಲ್ಲ. ಅದೇ ರೀತಿಯಲ್ಲಿ ಆ ದುರ್ಜನರು ಸದಾ ಇಲ್ಲಿಗೆ ದಾಳಿ ಮಾಡುವಂತಹ ಉಪಾಯದಲ್ಲಿರುತ್ತಾರೆ. ಹಾಗಾಗಿ ಯಾವತ್ತೂ ನಾವು ಅವರ ಕುರಿತಾಗಿ ಎಚ್ಚೆತ್ತುಕೊಂಡಿರಬೇಕು. ಇನ್ನು ನಮ್ಮ ಈ ಧರ್ಮ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ನಮ್ಮ ಕಾರ್ಯದಲ್ಲಿ ತೊಡಗಿಕೊಳ್ಳೋಣ. ಹಾಗಾದರೆ